ವಿರಾಮದ ಬಳಿಕ ಜನಸ್ಪಂದನ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಜನಸ್ಪಂದನದ ಅತಿಥಿ ಉಡುಪಿಯ SP ಸಾಹೇಬರಾಗಿರುವಂತ ಕೆ ಅಣ್ಣಾಮಲೈ ಅವರೊಂದಿಗೆ ಮಾತುಕತೆಯನ್ನು ಮುಂದುವರಿಸಬೇಕು. ಸರ್, ಬಹಳ ಪ್ರಮುಖವಾಗಿ ಕಳೆದ ಒಂದೆರಡು ವಾರದಿಂದ ಒಂದು ದೊಡ್ಡ ಚರ್ಚೆಯಲ್ಲಿರುವಂತ ಬಿಸಿ ಇಶ್ಯೂ ಯಾವುದು ಕೇಳಿದ್ರೆ ನಿಮ್ಮ ಕೊಡಪ. ಎಲ್ಲ ಕಡೆಗಳಲ್ಲಿ ಕೂಡ ಅದರ ಬಗ್ಗೆ ಜಾಗೃತಿಯನ್ನೇನು ಮಾಡ್ತಾ ಇದ್ರಿ, ಆದರೆ ಗೂಡಂಗಡಿಗಳಲ್ಲಿ ಸ್ಮಾಲ್ ಏನು ಅಂಗಡಿಗಳಿದೆ ಅದರಲ್ಲಿ ಸ್ವಲ್ಪ ಅಸಮಾಧಾನ ಇದೆ. ಖಂಡಿತ ಸಿಗರೆಟ್ಸ್ಗಳನ್ನು ಇಡಬಾರ್ದು ಅಥವಾ ಟೊಬ್ಯಾಕೋ ಪ್ರಾಡಕ್ಟ್ಸ್ಗಳನ್ನು ಶೋ ಮಾಡಬಾರ್ದು. ಇಲ್ಲಿ ಕೂಡ ಈ ರೀತಿಯ ಅವರು ನೀವು ಎಲ್ಲೋ ಒಂದು ಕಡೆಯಲ್ಲಿ ಗುಬ್ಬಚ್ಚಿಯ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಆ ಪುಟ್ಟ ವ್ಯಾಪಾರಿಗಳಿಗೆ ಏನು ಮಾಡಬೇಕು? ಓಕೆ, ದ ಕೋಟ್ಪ ಇದು ಪಬ್ಲಿಕ್ ಪ್ಲೇಸಸ್ನಲ್ಲಿ ಸ್ಮೋಕಿಂಗ್ ಮಾಡಲಿಕ್ಕಿಲ್ಲ ಅನ್ನೋದು ಕಾಯ್ದೆ. ಇದು 11 ವರ್ಷಕ್ಕೆ ಮುಂದೆವೇ ಈ ಕಾಯ್ದೆ ಬಂದಿತ್ತು. ಕೆಲವು ಕಡೆ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ ನೋಡಿದರೆ 5-6 ಡಿಸ್ಟಿಕ್ನಲ್ಲಿ ಚಾಮರಾಜನಗರ, ಮ್ಯಾಂಗ್ಳೂರ್, ಗದಗ್, ಮೈಸೂರು ಇಲ್ಲೆಲ್ಲ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಉಡುಪಿದಲ್ಲಿ ವಿ ಆರ್ ಟ್ರೈಂಗ್ ಟು ಇಂಪ್ಲಿಮೆಂಟ್. ಇದರಲ್ಲಿ ಒಪ್ಕೊಳ್ತೇನೆ, ಭಾಳಷ್ಟು ಜನಕ್ಕೆ ಅಸಮಾಧಾನ ಇದೆ. ಯಾಕೆನ್ನ ಸಣ್ಣ ಅಂಗಡಿಯಲ್ಲಿ ಯಾಕೆ ನೀವು ಕೈ ಹಾಕಬೇಕು? ಫಸ್ಟ್ ಕ್ವೆಶ್ಚನ್. ತುಂಬ ಜನ ಫೋನ್ ಮಾಡ್ತಾರೆ, ಲೆಟರ್ ಹಾಕ್ತಾರೆ. ಉಡುಪಿ ನೋಡಿದೀರನ್ನ ತುಂಬ ಎಸ್ಪೆಷಲಿ ವ್ಯೂವರ್ಸ್ ಯಾರು ನೋಡ್ತಾರೋ, ಬೆಂಗಳೂರು ಬಿಟ್ಟು ಹೈಯೆಸ್ಟ್ ನಂಬರ್ ಆಫ್ ಸ್ಟೂಡೆಂಟ್ಸ್ ನಮ್ಮಲ್ಲಿ ಇದ್ದಾರೆ. ಕಾಲೇಜ್ ಸ್ಟೂಡೆಂಟ್ಸ್ ಆ್ಯಂಡ್ ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್. ಮಣಿಪಾಲ್ ಯೂನಿವರ್ಸಿಟಿ ಮಾತ್ರ 40,000 ಇದ್ದಾರೆ, 40,000. ಅದೇ ಥರ ನಿಟ್ಟೆ ಬೇರೆ ಕಾಲೇಜಸ್ ಎಲ್ಲ ಸೇರಿದೀರನ್ನ ಅಬೌಟ್ 4 to 5 lakh ಸ್ಟೂಡೆಂಟ್ಸ್ ಬರ್ತಾರೆ. ಕಾಲೇಜ್ ಸ್ಟೂಡೆಂಟ್ಸ್, ಗ್ರಾಜುಯೇಟ್ಸ್ ಇರ್ಬೋದು, ಅಂಡರ್ ಗ್ರಾಜುಯೇಟ್ಸ್ ಇರ್ಬೋದು. ಸ್ಕೂಲ್ನಲ್ಲಿ ಎಗೇನ್ ನೋಡಿದ್ದೀನೋ ಒಂದು 3 ಲಕ್ಷ ಜನ, ಅಬೌಟ್ 7-8 lakh ಸ್ಟೂಡೆಂಟ್ಸ್ ನಮ್ಮಲ್ಲಿ ಇದ್ದಾರೆ 8th ಸ್ಟ್ಯಾಂಡರ್ಡ್ಗೆ ಮೇಲೆ. ಸೊ ತುಂಬ ಜನ ಖಂಡಿತವಾಗಿ ಪ್ಯಾರೆಂಟ್ಸ್ ಇದು ಒಪ್ಕೊಳ್ತಾರೆ, ಅಂಗಡಿಯವರು ಒಪ್ಕೊಳ್ತಾರಲ್ಲ ಗೊತ್ತಿಲ್ಲ. ಮ್ಯಾಕ್ಸಿಮಮ್ ಪೀಪಲ್ ಸ್ಮೋಕ್ ಮಾಡ್ತಾರೆ, ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಸ್ಮೋಕ್ ಮಾಡ್ತಾರೆ. ಟಿವಿದಲ್ಲಿ ನೋಡಿ ಅವ್ರಿಗೊಂಥರ ಎಂಟರ್ಟೈನ್ಮೆಂಟ್ ಒಂದು ಫೀಲ್ ಮಾಡ್ತಾರೆ. ಸೊ ನಮ್ಮ ಉಡುಪಿ ಥರ ಒಂದು ಅಡ್ವಾನ್ಸ್ಡ್ ಲಿಟ್ರಸಿ ಡಿಸ್ಟ್ರಿಕ್ಟ್ನಲ್ಲಿ ಖಂಡಿತವಾಗಿ ನಾವು ಅದು ಸ್ಟಾಪ್ ಮಾಡಲೇಬೇಕು, ಅದರಲ್ಲಿ ಡೌಟೇ ಇಲ್ಲ. ಬಟ್ ಯಾವ ಥರ ಮಾಡಬೇಕು ಅದರಲ್ಲಿ ಚರ್ಚೆ ಇದೆ. ಸ್ವಲ್ಪ ಸ್ಲೋ ಆಗಿ ಹೋಗ್ಬೇಕಾ, ಫಾಸ್ಟ್ ಆಗಿ ಹೋಗ್ಬೇಕಾ? ಖಂಡಿತವಾಗಿ ಗೂಡಿ ಅಂಗಡಿಯಲ್ಲಿ ರೈಡ್ ವಿ ಹ್ಯಾವ್ ಡನ್, ಪೊಲೀಸ್ ಹ್ಯಾವ್ ಡನ್ ರೈಡ್. ಆಮೇಲೆ ರೈಡ್ ಮಾಡಿ ವಿ ಹ್ಯಾವ್ ಗಿವನ್ ಇಟ್ ಬ್ಯಾಕ್, ಎಲ್ಲರಿಗೂ ವಾಪಸ್ ಕೊಟ್ಟಾಯಿತು. ನೋಡಪ್ಪ ಈ ಥರ ಮಾಡಿದ್ದೀನ, ರೈಡ್ ಮಾಡ್ತಾರೆ ಪೊಲೀಸು, ವಾಪಸ್ ಇಟ್ಕೊಳ್ಳೋಕೆ ಒಂದು ಭಯ ಕ್ರಿಯೇಟ್ ಮಾಡಬೇಕು. ರೈಟ್ ನಾವು ನಮ್ಮ ಎಲ್ಲ ಕಡೆ ಮೀಟಿಂಗ್ ಮಾಡಿ ಅವ್ರಿಗೆ ಭಾಳಷ್ಟು ವಿ ಆರ್ ಟೆಲ್ಲಿಂಗ್, ನೆಕ್ಸ್ಟ್ 3 ತಿಂಗಳ ಟೈಮ್ ಇದೆ, ದಯವಿಟ್ಟು ಸಿಗರೆಟ್ ಡಿಸ್ಪ್ಲೇ ಮಾಡಬೇಡ. ಅದರ ಕಾನೂನಲ್ಲಿ ಇದೆ. ವಿ ಆರ್ ಜಸ್ಟ್ ಇಂಪ್ಲಿಮೆಂಟಿಂಗ್ ದ ಕಾನೂನು. ಇದು ಹೊಸ ಕಾನೂನು, ನಾನೇನು ಇನ್ವೆಂಟ್ ಮಾಡಿಲ್ಲ, ಹಳೆಯ ಕಾನೂನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು. ಎಸ್, ಒಂದು ಕರೆ ಇದೆ, ಕರೆಯನ್ನು ಸ್ವೀಕರಿಸೋಣ. ಹಲೋ, ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಗೋಪಿನಾಥ್, ಮಂಗಳೂರಿಂದ ಸರ್. ಗೋಪಿನಾಥ್, ಮಂಗಳೂರಿಂದ. SP ಸಾಹೇಬ್ರು ಇದ್ದಾರೆ, ಮಾತಾಡಿ. ಹೌದು ಸರ್, ನಂಗೆ ಈ ಸ್ಪಂದನ ಕಾರ್ಯಕ್ರಮ ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ಇಂಥ ದಕ್ಷ ಅಧಿಕಾರಿ ನಿಮ್ಮ ಹತ್ರ ಬಂದು ಕೂತ್ಕೊಂಡು ನಮ್ಮ ಸಮಸ್ಯೆಯನ್ನು ಹೇಳುದಂದ್ರೆ ಅದೊಂದು ಅವರ ಸರ್ ಅವರಿಗೆ. ಹೌದೌದು, ಹೇಳಿ, ಏನಾದ್ರು ಸಮಸ್ಯೆ ಇದ್ರೆ ಹೇಳಿ. ಸಮಸ್ಯೆ ಬಗ್ಗೆ ಅಂದ್ರೆ ಸರ್, ನಮ್ಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊದಲನೇದಾಗಿ ನಮ್ಮ ಸಮಾಜಘಾತಕ ಶಕ್ತಿಗಳು ಯಾರೇ ಇರಲಿ ಸರ್, ಅದನ್ನು ನಾನು ಯಾರಂತ ಹೇಳಲಿಕ್ಕೆ ಹೋಗುದಿಲ್ಲ. ಓಕೆ, ಇಂಥ ಸಮಾಜಘಾತ ಶಕ್ತಿಗಳು ಸಮಾಜಕ್ಕೆ ದ್ರೋಹವನ್ನು ಮಾಡಿ ಅವರನ್ನು FIR ಮಾಡಿ ಅವರನ್ನು ಹೊರಗೆ ಹಾಕ್ತಾರೆ. ವಿದಿನ್ 1 week ಅಲ್ಲಿ ಅವರು ಪುನಃ ಬಂದು ಸರ್ ಆ ಏರಿಯಾದಲ್ಲಿ ಅವರು ಪುನಃ ಅವರ ಇದನ್ನು ನಡೆಸ್ತಾರೆ. ಅದಕ್ಕೆ ಏನಾದ್ರು ಒಂದು ಬರ್ತಾರೆ, ಅವರು ಜನಗಳಿದ್ದಾರೆ, ಅವ್ರನ್ನ ಹೊರಗೆ ತರಲಿಕ್ಕೆ ಜನ ಇದ್ದಾರೆ, ಎಲ್ಲ ಅವರು ಇರ್ತಾರೆ ಅನ್ನೋ ಒಂದು ಅಭಿಪ್ರಾಯ. ಅವ್ರು ಹೊರಗೆ ಬಂದ್ರೆ ಅವರನ್ನು ಅಟ್ಲೀಸ್ಟ್ ಒಂದು 6 ತಿಂಗಳು 1 ವರ್ಷ ಆ ಜಾಗದಿಂದ ಗಡಿಪಾಡು ಮಾಡ್ಲಿಕ್ಕೆ ಆಗುದಿಲ್ಲ ಸರ್. ಆಗ ಸಮಾಜ ಶಾಂತಿಯಲ್ಲಿ ಇರುವುದಿಲ್ಲ ಸರ್. ಎಸ್ ಓಕೆ, ಧನ್ಯವಾದಗಳು ಸರ್, ಧನ್ಯವಾದಗಳು. ಅವ್ರು ಹೇಳ್ತಾ ಇರುವಂಥದ್ದು ಅಂದರೆ ಸಮಾಜಘಾತುಕ ಶಕ್ತಿಗಳು, ಒಂದಷ್ಟು ಆ್ಯಂಟಿ ಸೋಷಿಯಲ್ ಏನಿದ್ದಾರೆ ಅವರೆಲ್ಲ ಬರುವಂಥದ್ದು ಬಹಳ ಪ್ರಮುಖವಾಗಿ ರಾಜಕೀಯ ಹಿನ್ನೆಲೆಯಿಂದ ಇರ್ತಾರೆ. ಎಲ್ಲಾದರೂ ಅವರನ್ನು ಒಳಗೆ ಹಾಕಿದರೆ 2-3 ಗಂಟೆಯಲ್ಲಿ ನಿಮಗೊಂದು ಕರೆ ಬರುತ್ತೆ. ಈ ರೀತಿಯಾದ ವ್ಯವಸ್ಥೆಯಲ್ಲಿ ಹೇಗೆ ನೀವು ಅದನ್ನು ಫೇಸ್ ಮಾಡ್ತೀರಿ ಅನ್ನೋದು? ಖಂಡಿತವಾಗಿ ಒಪ್ಕೊಳ್ತೇನೆ. ಸ್ಪೆಷಲಿ ನಮ್ಮ ಏರಿಯಾ ವೆರಿ ಟಫ್ ಟು ಸರ್ವ್. ದಕ್ಷಿಣ ಕನ್ನಡ, ಉಡುಪಿ ಸ್ವಲ್ಪ ವೆರಿ ಟಫ್ ಟು ಸರ್ವ್ ಬಿಕಾಸ್ ಭಾಳಷ್ಟು ಇಶ್ಯೂಸ್ ಇಲ್ಲಿ ಇದೆ. ಖಂಡಿತವಾಗಿ ಪೊಲಿಟಿಷಿಯನ್ಸ್ ಕಾಲ್ ಮಾಡ್ತಾರೆ, ಏನೋ ಅವರೆಲ್ಲ ವೋಟರ್ಸ್ ಇದ್ದಾರೆ, ಪೊಲಿಟಿಷಿಯನ್ಸ್ ಡೆಮೋಕ್ರಸಿ ಇದು, ಖಂಡಿತವಾಗಿ ಅವ್ರ ರೆಪ್ರೆಸೆಂಟೇಷನ್ ಕೊಡ್ತಾರೆ. ಬಟ್ ಪೊಲೀಸ್ ಸ್ವಲ್ಪ ಸ್ಟ್ರಾಂಗ್ ಇರಬೇಕು, ಅದು ನಮ್ಮ ಈ ಪರ್ಸನಲ್ ಫಿಲಾಸಫಿ. ಒಂದು ಸಬ್ ಇನ್ಸ್ಪೆಕ್ಟರ್ ಲೆವೆಲ್ ಸ್ಟಾರ್ಟ್ ಮಾಡಿ SP ಬರೆ ಸಮಾಜ ದ್ರೋಹಿಗಳು ಸ್ಪೆಷಲಿ ಯಾರಿದ್ದಾರೆ ಅದು ಸ್ಟ್ರಿಕ್ಟ್ ನೋ. ಯಾಕೆ? ಫಸ್ಟ್ ಆಫ್ ಆಲ್ ಒಂದು ಸಮಾಜ ದ್ರೋಹಿ ಅರೆಸ್ಟ್ ಮಾಡಿ ವಾಪಸ್ ಬೈಲಲ್ಲಿ ನೀವೇ ಬಿಡ್ತೀರನ್ನ, ಒಂದು ನನ್ನ ಕೆಲಸ ನಾನು ಚೆನ್ನಾಗಿ ಮಾಡಿಲ್ಲ ಅನ್ನರ್ಥ. ಸೆಕೆಂಡ್, ಈ ಸಮಾಜ ದ್ರೋಹಿ ಔಟ್ಸೈಡ್ ಬಂದು ಅವನಿಗೇನು ಗೊತ್ತಾಗ್ತದೆ, ಓ ನೀವು ಒಂದು ತಪ್ಪು ಮಾಡಿ ಪೊಲಿಟಿಷಿಯನ್ ಸಪೋರ್ಟ್ ಮಾಡ್ತಾರೆ, ಅಲ್ಲದೆ ಯಾರೋ ಒಬ್ಬರು ಸಪೋರ್ಟ್ ಮಾಡ್ತಾರೆ, ಔಟ್ಸೈಡ್ ಬಂದು ಇನ್ನೊಂದು ದೊಡ್ಡ ತಪ್ಪು ಮಾಡಿ ನಿಮ್ಮಲ್ಲಿ ಪೊಲೀಸ್ ಕೈ ಹಾಕ್ಲಿಕ್ಕೆ ಆಗಲ್ಲ ನಾನು. ಸೊ ಖಂಡಿತವಾಗಿ ಪೊಲೀಸ್ ಸ್ವಲ್ಪ ಪ್ರಾಮಾಣಿಕವಾಗಿ ದಕ್ಷತವಾಗಿ ಕೆಲಸ ಮಾಡಬೇಕು. ಫಸ್ಟ್ ಅದನ್ನ ಮೇನ್ ಸೊಲ್ಯೂಷನ್ ಅದೇ, ಬೇರೆ ಸವಾಲು ಅನ್ನುವಂಥದ್ದು. ಹೌದು. ಬಟ್ ಇಲ್ಲಿ ಎಷ್ಟೋ ಆಫೀಸರ್ಸ್, ಅವರು ಪ್ರಮೋದನ್ ಒಂದು ಹೆಸರು ಹೇಳಿದ್ದಾರೆ ನಿಮ್ಮ ವ್ಯೂವರ್ ಅವರು, ಇಸ್ ಅನ್ ಎಕ್ಸಲೆಂಟ್ ಆಫೀಸರ್, ಫ್ಯಾಂಟಾಸ್ಟಿಕ್ ಇನ್ಸ್ಪೆಕ್ಟರ್ ಅವರು. ಅವರೆಲ್ಲ ಇನ್ನೂ ಕಾರ್ಕಳದಲ್ಲಿ ಹೀರೋ ಥರ ಅವರು ಟ್ರೀಟ್ ಮಾಡ್ತಾರೆ. ಅವರೆಲ್ಲ ಒಂದು ರೋಲ್ ಮಾಡಲ್ ಸರ್. ಎಷ್ಟೋ ಯಂಗ್ ಇನ್ಸ್ಪೆಕ್ಟರ್ಸ್ ಉಡುಪಿದಲ್ಲಿ ಇದ್ದಾರೆ, ತುಂಬ ಕಡೆ ಯಂಗ್ ಇನ್ಸ್ಪೆಕ್ಟರ್ಸ್ ಎಷ್ಟೋ ಜನ ಇದ್ದಾರೆ. ಅವರು ಸ್ವಲ್ಪ ಸ್ಟ್ಯಾಂಡ್ ಅಪ್ ಮಾಡಬೇಕು. ಇದಕ್ಕೆ ಮೇನ್ ಪಬ್ಲಿಕ್ ಸಹಕಾರ ಕೊಡಬೇಕು. ಆ ಥರ ಸಬ್ ಇನ್ಸ್ಪೆಕ್ಟರ್ಸ್ ಟ್ರಾನ್ಸ್ಫರ್ ಮಾಡಲಿಕ್ಕೆ ಪ್ರಯತ್ನ ಆಗ್ತದೆ. ನೀವೆಲ್ಲ ರೋಡ್ ಬರ್ತೀರಾ ನನಗದು ಗೊತ್ತಿಲ್ಲ, ಬಟ್ ಇನ್ ಕೇಸ್ ಆ ಥರ ಸಬ್ ಇನ್ಸ್ಪೆಕ್ಟರ್ಗೆ ಒಂದು ಕಾನ್ಫಿಡೆನ್ಸ್ ಇದೆಯನ್ನ ಖಂಡಿತವಾಗಿ ಪ್ರಾಮಾಣಿಕವಾಗಿ ಮಾಡ್ತಾರೆ, ಡೌಟೇ ಇಲ್ಲ. ಇದೇ ಇರ್ತದೆ ಗುಂಡಾ ಆ್ಯಕ್ಟ್.
ಏನು ಆಪ್ಷನ್ ಇಲ್ಲ. ಆ ಥರ ಒಂದು ಸಮಾಜ ದ್ರೋಗಿ ಎಲ್ಲ ಬೇಲ್ ಮಿಸ್ಯೂಸ್ ಮಾಡ್ತಾನೆ, ಔಟ್ಸೈಡ್ ಬರ್ತಾನೆ, ಖಂಡಿತವಾಗಿ ಗುಂಡಾ ಆ್ಯಕ್ಟ್ನಲ್ಲಿ ಒಳಗಡೆ ಕಳಿಸ್ಲಿಕ್ಕೆ ಹಾಕ್ಬೋದು. ಗುಂಡಾ ಆ್ಯಕ್ಟ್ ಬಗ್ಗೆ ನಾನು ಕೇಳಬೇಕು. ಗುಂಡಾ ಆ್ಯಕ್ಟ್ ಯಾರೋ ಒಬ್ಬ ಹಳೆ ರೌಡಿ ಇದ್ದಾನೆ, ಯಾವುದೋ ಕಾಲದಲ್ಲಿ ಅಪರಾಧ ಮಾಡಿದವನ ತಲೆಗೆ ಒಂದು ಗುಂಡಾ ಕಾಯ್ದೆ ಅಂತ ಹಾಕಿಬಿಟ್ಟಿದ್ದೀರಿ. ಆದರೆ ಈಗ ಅವ ಸಭ್ಯನಾಗಿ ಜೀವನ ಮಾಡ್ತಾ ಇದ್ರೂ ಕೂಡ ಅವ ಮತ್ತೆ ಮತ್ತೆ ಅವನನ್ನು ಒಳಗೆ ಹಾಕುವಂಥದ್ದು, ಮತ್ತೆ ಮತ್ತೆ ಅವನನ್ನು ವಿಚಾರಣೆ ಮಾಡುವಂಥದ್ದು ನಡೀತಾನೆ ಇದೆ. ಇದು ಯಾಕೆ ಯಾವುದು ಪುನರಾವರ್ತನೆ ಅಂದರೆ ಯಾವುದೇ ಪರಿಷ್ಕರಣೆ ಯಾಕೆ ಆಗ್ತಾ ಇಲ್ಲ ಪಟ್ಟಿಯಲ್ಲಿ? ಗುಂಡಾ ಆ್ಯಕ್ಟ್ಗೂ ಒಂದು ಸಣ್ಣ ಡಿಫ್ರೆನ್ಸ್ ಇದೆ. ರೌಡಿ ರಿಜಿಸ್ಟರ್ ತಾವೇನು ಹೇಳ್ತೀರೋ ರೌಡಿ ರಿಜಿಸ್ಟರ್, ರೌಡಿ ಲಿಸ್ಟ್ನಲ್ಲಿ ಹಳೆಯ ರೌಡಿ ಅದೊಂದು ಪ್ರೊಸೀಜರ್ ಇದೆ. ರೌಡಿ ಲಿಸ್ಟ್ನಲ್ಲಿ ಒಂದು ಸಾರಿ ಒಬ್ಬರು ಬಂದಿದ್ದಾರನ್ನ 10 ವರ್ಷ ಅವರು ಏನು ಕೇಸ್ನಲ್ಲಿ ಹಿ ಶುಡ್ ನಾಟ್ ಬಿ ದೇರ್. 10 ವರ್ಷ ಚೆನ್ನಾಗಿ ಅವರು ಕೆಲಸ ಮಾಡಬೇಕು. ಓನ್ಲಿ ಇದನ್ನು SP ಗೆ ಕ್ಲೋಸ್ ಮಾಡಲಿಕ್ಕೆ ಪವರ್ಸ್ ಇರ್ತದೆ. ರೌಡಿ ರಿಜಿಸ್ಟರ್ ಯಾರೋ ಓಪನ್ ಮಾಡಿ ಹೋಗ್ತಾರೆ. 10 ವರ್ಷ ಸಮಾಜದಲ್ಲಿ ಚೆನ್ನಾಗಿರಬೇಕು, ಏನು ಕೇಸಸ್ ಅವ್ರ ಮೇಲೆ ಇರಬಾರದು. ಓನ್ಲಿ ದೆನ್ ವಿ ಕ್ಯಾನ್ ಕ್ಲೋಸ್. ಇಲ್ಲ ಸರ್ 5 ವರ್ಷ ನಾನು ಚೆನ್ನಾಗಿದ್ದೇನೆ, 8 ವರ್ಷ ಇದ್ದೇನೆ, ಇಲ್ಲ 10 ವರ್ಷ. ಆಮೇಲೆ ನಮಗೆ ರೆಪ್ರೆಸೆಂಟೇಷನ್ ಕೊಡಬೇಕು. ಲಾಸ್ಟ್ ಇಯರ್ ಮಾತ್ರ ಉಡುಪಿದಲ್ಲಿ 2014ನಲ್ಲಿ ಅವರು 33 ಜನ ಮೇಲೆ ವಿ ಹ್ಯಾವ್ ಕ್ಲೋಸ್ಡ್. ವಿಚ್ ಮೀನ್ಸ್ 92, 93ದಲ್ಲಿ ಅವ್ರಿಗೆಲ್ಲ ರೌಡಿ ರಿಜಿಸ್ಟರ್ ಓಪನ್ ಆಯಿತು. ರೈಟ್ ನಾವು ಚೆನ್ನಾಗಿದ್ದಾರೆ, ಏನು ತೊಂದರೆವಿಲ್ಲ, ವಿ ಹ್ಯಾವ್ ಕ್ಲೋಸ್ಡ್. ರೌಡಿ ರಿಜಿಸ್ಟರ್ ಎಷ್ಟು ವಿ ಆರ್ ಓಪನಿಂಗ್, ಎಷ್ಟು ಓಪನ್ ಆಗ್ತಾ ಇದೋ ಅಷ್ಟು ಕ್ಲೋಸ್ ಆಗ್ತಾ ಇದೆ ಖಂಡಿತವಾಗಿ. ಗುಂಡಾ ಆ್ಯಕ್ಟ್ನಲ್ಲಿ ಏನು ರಿಪೀಟೆಡ್ ಆಗಿ ಪುನಃ ತಪ್ಪು ಮಾಡ್ತಾನೆ. ಅಟೆಂಪ್ಟ್ ಟು ಮರ್ಡರ್ ಮಾಡ್ತಾನೆ, ಬಿಸ್ನೆಸ್ ಮ್ಯಾನಲ್ಲಿ ಬಡ್ಡಿ ಗಿಟ್ಟಿ ವಸೂಲು ಮಾಡ್ತಾನೆ, ಹೆದರಿಕೆ ಆಗ್ತಾನೆ, ಬೆದರಿಕೆ ಆಗ್ತಾನೆ. ಅವ್ರು ಇನ್ಸ್ಟೆಂಟ್ ಆಗಿ ಕಂಟಿನ್ಯೂಸ್ ಆಗಿ ಮಾಡ್ತಾನೆ, ಆಮೇಲೆ ಗುಂಡಾ ಆ್ಯಕ್ಟ್ ಬರ್ತದೆ. ರೌಡಿ ರಿಜಿಸ್ಟರ್ ಏನು 10 ವರ್ಷ ಅದು ಚೆನ್ನಾಗಿ ಅವ್ರು ಕೆಲಸ ಮಾಡಿದಾನ ರಿಲೀಸ್ ಮಾಡ್ಲಿಕ್ಕೆ ಆಗ್ತದೆ. ಬಟ್ ಖಂಡಿತವಾಗಿ ನೀವು ಹೇಳ್ತೀರಾ ಇಲ್ಲ ಪೊಲೀಸ್ ರೌಡಿ ಎಲ್ಲ ಮಿಸ್ಯೂಸ್ ಮಾಡ್ತಾರೆ ಅದು ಇದನ್ನು. ಬಟ್ ಪೊಲೀಸ್ ಕೈನಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಪವರ್ ಅಂದ್ರೆ ರೌಡಿ ರಿಜಿಸ್ಟರ್. ಸ್ಟೇಷನಲ್ಲಿ ಒಂದು ಫೋಟೋ ಹಾಕಿದ್ರೆ ಒಂಥರ ನಾಚಿಕೆ ಆಗಿಬಿಡ್ತದೆ. ಏನೋ ಎಷ್ಟೋ ಜನ ಪಂಚಾಯತ್ ಮಾಡ್ಲಿಕ್ಕೆ ಬರ್ತಾರೆ, ಅವ್ರು ಫೋಟೋ ಹಾಕಿಬಿಟ್ಟಿದ್ರೆ ಓಡೋಗಿ ಬಿಡ್ತಾರೆ. ಬಟ್ ಅದು ಮಿಸ್ಯೂಸ್ ಮಾಡ್ಲಿಕ್ಕಿಲ್ಲ. ಅದು SP ಅವರು DYSP ಅವರೆಲ್ಲ ಪಕ್ಕವಾಗಿ ಮಾನಿಟರ್ ಮಾಡಿ ಒಂದು ಪೊಲೀಸ್ ಹಣಕ್ಕೋಸ್ಕರ ಅವ್ರ ಪವರ್ಗೋಸ್ಕರ ಸುಮ್ಮನೆ ಒಂದು ಮೇಲೆ ರೌಡಿ ರಿಜಿಸ್ಟರ್ ಹಾಕಲಿಕ್ಕೆ ಅವಕಾಶ ಇಲ್ಲ. ಖಂಡಿತ. ಆಗ ಕರೆ ಮಾಡಿದವರು, ಮಂಗಳೂರಿನಿಂದ ಕರೆ ಮಾಡಿದವರು ಒಂದು ಮಾತನ್ನು ಹೇಳಿದರು. ಏನಂದರೆ ರಾಜಕಾರಣಿಗಳ ಒಂದು ಒತ್ತಡ ಅನ್ನುವಂಥದ್ದು ಅಧಿಕಾರಿಗಳ ಮೇಲೆ ಇರುತ್ತೆ. ಅದು IAS ಇರ್ಬೋದು, IPS ಇರ್ಬೋದು, ಪ್ರತಿಯೊಬ್ಬರ ಮೇಲೂ ಇರ್ತದೆ. ಇದಕ್ಕೋಸ್ಕರ 2013ರಲ್ಲಿ ನನಗನ್ನಿಸ್ತದೆ ಒಂದು ಕಾನೂನನ್ನು ಮಾಡಿದರು. ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಆ ಕಾನೂನಿದೆ, ಕರ್ನಾಟಕದಲ್ಲಿ ಇಲ್ಲ. ಮುಖ್ಯ ಏನು ಚೀಫ್ ಕಮಿಷನರ್ ಅವರ ಏನು ಮುಖ್ಯ ಕಾರ್ಯದರ್ಶಿ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ಯಾವುದೇ ರಾಜಕಾರಣಿಗಳು IAS IPSಗಳನ್ನು ವರ್ಗಾವಣೆ ಮಾಡುವಂಥ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಅದನ್ನು ಆ ಕಮಿಷನ್ ಏನಿದೆ ಅವರೇ ಮಾಡಬೇಕು ಅನ್ನುವಂಥದ್ದಿದೆ. ನಿಮ್ಗೆ ಅನಿಸ್ತಾ ಇಲ್ವಾ ಕರ್ನಾಟಕದಲ್ಲಿ ಇದು ಜಾರಿ ಆಗಬೇಕು ಅಂತ ಅನಿಸ್ತಾ ಇಲ್ವಾ? ಇದು ಸಿವಿಲ್ ಸರ್ವಿಸಸ್ ಬೋರ್ಡ್ ಒಂದು ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಕ್ರಿಯೇಟ್ ಮಾಡಬೇಕು. ಒಂದು ಆಫೀಸರ್ಗೂ 2 ವರ್ಷ ಒಂದು ಕಡೆಯಲ್ಲಿ ವಿತೌಟ್ ಡಿಸ್ಟರ್ಬೆನ್ಸ್ ಕೊಡಬೇಕು. ಆ್ಯಕ್ಚುಲಿ ನಾನು ಆಸ್ ಅ ಪೊಲೀಸ್ ಆಫೀಸರ್ ಹೇಳ್ತೇನೆ, ತಮಿಳುನಾಡು, ಕರ್ನಾಟಕವೋ, ಆಂಧ್ರವೋ, ಸದರ್ನ್ ಸ್ಟೇಟ್ಸ್ ನೋಡುವಾಗ ಕರ್ನಾಟಕದಲ್ಲಿ ಒಂದು ಸ್ಟೇಬಲ್ ಟೆನ್ಯೂರ್ ಇದೆ. ಜನರಲ್ SPs ಒಳ್ಳೆ SP ಇದ್ದಾರನ್ನ 2 ವರ್ಷ ಕೊಡ್ತಾರೆ, ಒಳ್ಳೆ IAS 2 ವರ್ಷ ಕೊಡ್ತಾರೆ. ಬಟ್ ಪ್ರಾಬ್ಲಮ್ ಏನಾಗ್ತಾ ಇದೆ, ಕೆಲವು ಕಡೆ ಪೊಲಿಟಿಷಿಯನ್ಸ್ ಇದು ಮಿಸ್ಯೂಸ್ ಮಾಡ್ತಾರೆ, ಕೆಲವು ಕಡೆ ಟ್ರಾನ್ಸ್ಫರ್ ಮಾಡ್ತಾರೆ. ಬಟ್ ನನ್ನ ಪ್ರಕಾರ ಆಸ್ ಅ ಪರ್ಸನ್ ನಾವು ಪಾರ್ಟ್ ಆಫ್ ದಿ ಗೌರ್ಮೆಂಟ್ ಆಲ್ಸೋ ಅದು ಇರಬೇಕಾ ಬೇಡವಾ ಅದು ಗೌರ್ಮೆಂಟ್ಗೆ ಬಿಟ್ಟದೆ. ನಾನು ಇಲ್ಲಿ ಹೇಳಲಿಕ್ಕೆ ಆಗಲ್ಲ, ಸಾಧ್ಯ ಇಲ್ಲ. ಬಟ್ ನನ್ನ ಪ್ರಕಾರ ಕರ್ನಾಟಕ ಐ ಥಿಂಕ್ ಇಸ್ ಒನ್ ಸ್ಟೇಟ್ ಒಂದು IAS IPS ಅಧಿಕಾರಿ ಕೆಲಸ ಮಾಡಲಿಕ್ಕೆ ಹಿಸ್ಟ್ರಿದಲ್ಲಿ, ಕರ್ನಾಟಕ ಹಿಸ್ಟ್ರಿದಲ್ಲಿಯೇ ನೋಡಿದಿರನ, ಅದು BJP ಗೌರ್ಮೆಂಟ್ ಇರ್ಬೋದು, ಕಾಂಗ್ರೆಸ್ ಗೌರ್ಮೆಂಟ್ ಇರ್ಬೋದು, ಯಾವಾಗಲೂ ಸಹಕಾರ ಕೊಟ್ಟಿದ್ದಾರೆ. ಎಸ್, ಒಬ್ರು ಕರೆಯನ್ನು ಮಾಡಿದ್ದಾರೆ, ಕರೆಯನ್ನು ಸ್ವೀಕರಿಸ. ಹಲೋ ನಮಸ್ತೆ. ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ, ತಮ್ಮ ಹೆಸರೇನು? ನಾನು ಉಡುಪಿಯಿಂದಲೇ ಮಾಡ್ತಾ ಇದ್ದೇನೆ. ಸುಂದರ್ ಮಾಸ್ ದಲಿತ ಸಂಘ ಸಮಿತಿಯ ರಾಜ್ಯ ಸಂಘದ ಸಂಚಾಲಕ ಮಾಡ್ತಾ ಇದ್ದೇನೆ. ಸುಂದರ್ ಮಾಸ್ಟರ್, SP ಸಾಹೇಬ್ರಿದ್ದಾರೆ, ನಮ್ಮೊಂದಿಗೆ ಮಾತಾಡಿ. ಮೊದಲಾಗಿ ಸ್ಪಂದನ ವಾಹಿನಿಗೆ ಒಂದು ನಿಷ್ಠಾವಂತ ಅಧಿಕಾರಿ ಪರಿಚಯದ ಬಗ್ಗೆ ಅಭಿನಂದನೆಗಳು ಸಲ್ಲಿಸಿದೆ. ಸ್ಪಂದನ ವಾಹಿನಿಗೆ 130 ಕೋಟಿ ಪ್ರಜಾಪ್ರಭುತ್ವವನ್ನು ಹೊಂದಿರುವಂತಹ ಈ ದೇಶದಲ್ಲಿ ಒಂದು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡೋದ್ರೆ ಬಹಳ ಹೆಮ್ಮೆ ಎನಿಸುತ್ತದೆ. ಯಾಕಂದ್ರೆ ಅಂತಹ ಒಬ್ಬ ಅಧಿಕಾರಿ ಇಂತಹ ಒಂದು ನಮ್ಮ ರಾಷ್ಟ್ರದಲ್ಲಿ ಒಂದು ನಿಷ್ಠಾವಂತ ಅಧಿಕಾರಿ ನಮ್ಮ ಉಡುಪಿ ಜಿಲ್ಲೆಗೆ ಬಂದು ಅತ್ಯುತ್ತಮವಾದ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಹಿಂದೆ ಕೂಡ ಕಾರ್ಕಳದಲ್ಲಿ ಬಹಳಷ್ಟು ಒಳ್ಳೆಯ ಉತ್ತಮ ಕೆಲಸವನ್ನು ಮಾಡಿದ್ದಾರೆ. ಇಂದು ದಲಿತರು ಒಂದು ಒಳ್ಳೆಯ ಒಂದು ಬದುಕಲು ರಕ್ಷಣಾತ್ಮಕವಾಗಿ ಬದುಕು ಸಾಧಿಸಬೇಕಾದ್ರೆ ಇಂತಹ ಒಬ್ಬ ಅಧಿಕಾರಿಗಳು ಸಾಕ್ಷಿ ಆಗಿದ್ದಾರೆ. ಯಾಕಂದ್ರೆ ಕಾರ್ಕಳದಲ್ಲಿ ಅತ್ಯುತ್ತಮವಾದ ಕೆಲಸವನ್ನು ಮಾಡಿ ನಮ್ಮ ಉಡುಪಿ ಜಿಲ್ಲೆಗೆ ಬಂದಿದ್ದಾರೆ. ಈಗಾಗಲೇ ಹಿಂದುಳಿದವರಿಗಾಗಲಿ ದಲಿತರಾಗಲಿ ಯಾವುದೇ ಒಂದು ವರ್ಗಗಳಿಗೆ ಆಗಿರುವಂತಹ ಅನ್ಯಾಯಗಳ ಬಗ್ಗೆ ನೇರವಾಗಿ ಸ್ಪಂದಿಸಿ ನ್ಯಾಯವನ್ನು ಕೊಡಿಸುವಂತ ಒಬ್ಬ ನಿಷ್ಠಾವಂತ ಅಧಿಕಾರಿ. ಇಂತಹ ಅಧಿಕಾರಿ ನಮ್ಮನ್ನು ಉಡುಪಿ ಜಿಲ್ಲೆಗೆ ತಂದಿರುವಂತಹ ಈ ಜನಪ್ರತಿನಿಧಿ ನಿಮ್ಮ ಮೊದಲಾಗಿ ನಾವು ಅಭಿನಂದಿಸಬೇಕು. ಜನಪ್ರತಿನಿಧಿಗಳು ಕೂಡ ಇಂತಹ ಅಧಿಕಾರಿಯನ್ನು ಕನಿಷ್ಠ ಒಂದು 3 ವರ್ಷದಿಂದ ಒಂದು 5 ವರ್ಷದ ತನಕ ನಿಲ್ಲಿಸಿ ಈ ಭಾಗದಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡುವಂತ ಆಗಲಿ ಅಂತ ನಾವು ಖಂಡಿತ ಆಸೆ ಪಡುತ್ತೇವೆ. ಕನಿಷ್ಠ 3 ರಿಂದ 5 ವರ್ಷ ಆದ್ರೆ ಇದು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಒಳ್ಳೆಯ ಕೆಲಸ ಮಾಡಿಕೊಂಡು ಅವರು ಮತ್ತೆ ಬೇರೆ ಕಡೆಯಲ್ಲಿ ಆಗುವಂತಹ ಸ್ವಾಭಾವಿಕ ಸರ್ಕಾರಿ ಕೆಲಸದಲ್ಲಿ ಇಂತಹ ಒಬ್ಬ
ಅಧಿಕಾರಿ ನಮ್ಗೆ ಉಡುಪಿ ಜಿಲ್ಲೆಗೆ ಲಭಿಸಿದ್ರು ಖಂಡಿತ ನಾವು ಹೆಮ್ಮೆ ಎನಿಸುತ್ತದೆ. ಅಂತ ಅಧಿಕಾರಿ ಉಳಿಸಿಕೊಳ್ಳುವ ಜವಾಬ್ದಾರಿ ನಮ್ಮೆಲ್ಲರ ಒಂದು ಕರ್ತವ್ಯವಾಗಿದೆ. ಆದ್ರಿಂದ ಎಲ್ಲರೂ ಕೂಡ ಪೊಲೀಸ್ ಇಲಾಖೆಯೊಂದಿಗೆ ಒಳ್ಳೆಯ ಒಂದು ಕಾರ್ಯಾಚರಣೆ ಮಾಡಿ ಅವರದ ಒಂದು ಒಳ್ಳೆಯ ಸಂಪರ್ಕ ಇಟ್ಟುಕೊಂಡು ಅವರನ್ನು ಹುರಿದುಂಬಿಸಬೇಕು. ನಾವು ಕೂಡ ಅವರಿಗೆ ಸಹಕಾರ ಕೊಡಬೇಕು. ಬರೇ ಪೊಲೀಸರದೇ ಕೆಲಸ ಆಗುದಿಲ್ಲ, ನಾಗರಿಕರು ಕೂಡ ಅದಕ್ಕೆ ಒಳ್ಳೆ ರೀತಿಯಲ್ಲಿ ಸಂಪರ್ಕ ಮಾಡಿದ್ರೆ ಖಂಡಿತ ನಮ್ಮಲ್ಲಿ ಯಾವುದೇ ಕೋಮು ಭಾವನೆ ಆಗಲಿ ಅಥವಾ ಇತರ ಒಂದು ಚಟುವಟಿಕೆಗಳು ಇಲ್ಲೀಗಲ್ ಚಟುವಟಿಕೆ. ಎಸ್, ಓಕೆ, ಧನ್ಯವಾದಗಳು. ಧನ್ಯವಾದಗಳು ಸುಂದರ್ ಮಾಸ್ಟ್ರೆ, ಧನ್ಯವಾದಗಳು. ದಲಿತ ಸಂಘರ್ಷ ಸಮಿತಿಯ ಸುಂದರ್ ಮಾಸ್ಟರ್ ಅವರು ಕರೆಯನ್ನು ಮಾಡಿದ್ರು. ಅವರು ಹೇಳ್ತಾ ಇದ್ರು, ಅವರು ಭಾಳಷ್ಟು ಒಳ್ಳೆ ಮಾತು ಹೇಳಿದ್ದಾರೆ. ಪ್ರೀತಿಯ ಧನ್ಯವಾದಗಳು ಮಾಸ್ಟರ್ ಅವರೇ. ಅಷ್ಟು ಹೇಳಿದ್ದೀರಿ, ನಾನು ಅಷ್ಟು ಮಾಡಿದ್ದೇನೆ ಅಂತ ಗೊತ್ತಿಲ್ಲ, ಕಂಟಿನ್ಯೂ ಮಾಡ್ತೇನೆ. ಸ್ಪೆಷಲಿ ಈಸ್ ಅ ಗುಡ್ ಮ್ಯಾನ್. ಅವರು ಕಮ್ಯುನಿಟಿಗೆ ಸ್ಪೆಷಲಿ ಎಷ್ಟೋ ಕಮಿಟಿದಲ್ಲಿ ಒಂದು ಹೋರಾಟಗಾರರು. ಅವರು ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಎಸ್ ಸರ್, ಅವರು ಒಂದು ಮಾತನ್ನು ಹೇಳಿದರು. ಒಂದು ಕೋಮು ಭಾವನೆ ಈ ಭಾಗದಲ್ಲಿ ಬಹಳ ವ್ಯಾಪಕವಾಗಿ, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಂತೂ ಬಹಳ ದೊಡ್ಡ ಮಟ್ಟದಲ್ಲಿ ನಿಮಗೆ ಸವಾಲಿರುವಂಥದ್ದು ಅದೇ. ಇತ್ತೀಚೆಗೆ ಗಂಗೊಳ್ಳಿಯಲ್ಲಿ ನಡೆದಂಥ ಇಶ್ಯೂ ಇರ್ಬೋದು, ಕೋಡಿಯಲ್ಲಿ ನಡೆದಂಥ ಇಶ್ಯೂ ಇರ್ಬೋದು, ಅಥವಾ ಹಲವಾರು ಇಶ್ಯೂಸ್ಗಳು ನಡೀತಾ ಇವೆ. ಇದನ್ನು ಪೊಲೀಸ್ ಇಲಾಖೆ ಒಂದು ವಿಶೇಷವಾದ ಏನಾದರೂ ಇದಕ್ಕೋಸ್ಕರ ಒಂದು ವ್ಯವಸ್ಥೆಯನ್ನು ಮಾಡಿದೆಯಾ? ಇದನ್ನು ಮುಂದಿನ ದಿನಗಳಲ್ಲಿ ಒಂದು ಮುಂಜಾಗ್ರತಾ ಕ್ರಮಗಳಾಗಿ ಏನಾದರೂ ತೆಗೆದುಕೊಳ್ಳೋದಕ್ಕಾಗಿ ಶಾಂತಿ ಸಭೆಗಳು ಈ ರೀತಿ ನಡೀತಾ ಇರ್ತವೆ, ಆದರೆ ಅದು ಯಾವುದು ಕೂಡ ವರ್ಕೌಟ್ ಆಗ್ತಾ ಇಲ್ಲ. ನಾನು ಯಾವಾಗಲೂ ನಮ್ಮ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಸ್ಗೆ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಪೊಲೀಸ್ ಯಾವಾಗಲೂ ಲಯನ್ ಥರ ಇರಬೇಕು. ಸಿಂಹ, ನಮ್ಮ ಸಿಂಹ ಅಂತ ಹೇಳ್ತೀರಲ್ವ, ಲಯನ್ ಥರ ಇರಬೇಕು ಯಾವಾಗಲೂ. ಅದು ಲಯನ್ ನೋಡಿದಿರನ, ಅದು ಕುಟ್ಟಿ ಇದೆ ಅಲ್ವಾ, ಅದು ಸಣ್ಣ ಮರಿ ಲಯನ್ ಹಾಕಿತ್ನ, ಅದೇ ಒಂದು ಟೀತ್ನಲ್ಲಿ ಒಂದು ಸಣ್ಣ ಮರಿ ಇಟ್ಕೊಂಡು ಹೋಗ್ತದೆ. ಅದೇ ಟೀತ್ನಲ್ಲಿ ಒಂದು ಡಿಯರ್ ಬೇಕನ್ನ ಟಿಯರ್ ಮಾಡ್ತದೆ. ಅಂದ್ರೆ ಲೈನ್ಗೆ ಯಾವಾಗಲೂ ಅಂತ ಒಂದು ಸ್ಪೆಷಾಲಿಟಿ ಇದೆ. ಸೊ ಒಂದು ಕಮ್ಯುನಲ್ ಕಂಟ್ರೋಲ್ ಮಾಡಲಿಕ್ಕೆ, ಕಮ್ಯುನಲ್ ವೈಲೆನ್ಸ್ ಸ್ಪೆಷಲಿ ಪೊಲೀಸ್ ಒಂಥರ ಅಯನ್ ಹ್ಯಾಂಡ್ ಇರಬೇಕು, ಒಂದು ಸಾಫ್ಟ್ ಅಪ್ರೋಚ್ ಇರಬೇಕು. ಓನ್ಲಿ ದೆನ್ ಅದು ಕಂಟ್ರೋಲ್ ಆಗ್ತದೆ. ಸಾಫ್ಟ್ ಅಪ್ರೋಚ್ ಏನು? ಸಾಫ್ಟ್ ಅಪ್ರೋಚ್ ಯಾವ ಪೊಲೀಸ್ ಸ್ಟೇಷನಲ್ಲಿ ಜನ ಬರ್ತಾ ಇದ್ದಾರೋ ಹೋಗ್ತಾರೋ ಅವ್ರು ಕೂರಿಸ್ಬಿಟ್ಟು ಚೆನ್ನಾಗಿ ಮಾತಾಡ್ತಾರೆ, ಸೊಲ್ಯೂಷನ್ ಕೊಡ್ತಾರೆ, ವಿಚ್ ಮೀನ್ ಜನಕ್ಕೆ ಒಂದು ಪೊಲೀಸ್ ಮೇಲೆ ಮರ್ಯಾದೆ ಬರ್ತದೆ. ಈವನ್ ಕಮ್ಯುನಲ್ ಟೈಮ್ನಲ್ಲಿ ಒಂದು ರೂಮರ್ ಸ್ಪ್ರೆಡ್ ಆಗ್ತಿದೆ, ಜನ ಹೇಳ್ತಾರೆ ಇಲ್ಲಲ್ಲ ಆ ಸಬ್ ಇನ್ಸ್ಪೆಕ್ಟರ್ ಆ ಥರ ಅಲ್ಲ, SP ಆ ಥರ ಅಲ್ಲ, ಒಳ್ಳೆ ಕೆಲಸ ಮಾಡ್ತಾರೆ. ಇದು ನಮ್ಮ ಜನಸ್ನೇಹಿ ಮುಗ. ಇನ್ನೊಂದು ಮುಗ ಅಯನ್ ಹ್ಯಾಂಡ್ ಮುಗ. ಅದು ಸಿಂಹಕ್ಕೆ ಇನ್ನೊಂದು ಮುಗ ಇದೆ ಅಲ್ವಾ, ಅದೇ ಹಲ್ಲಿನಲ್ಲಿ ಟೇರ್ ಮಾಡ್ಲಿಕ್ಕೆ ಆಗ್ತದೆ ಏನೋ. ಅದು ಏನು ಮಾಡಬೇಕು? ಯಾರು ಸಮಾಜ ದ್ರೋಹಿಗಳಿದ್ದಾರೋ ಅವ್ರ ಮೇಲೆ ನೀವು ಏನೇನು ಆಕ್ಟ್ ಹೇಳಿದಿರೋ, ಏನೇನು ಟಫ್ ಆಕ್ಟ್ಸ್ ಇದೆ, ಅದು ಮಾಡಬೇಕು. ಅದು ನೋಡಿದವಾಗ ಇನ್ನೊಂದು ತಪ್ಪು ಮಾಡೋಣ ಅನ್ನೋ ಒಂದು ಯಾರು ಥಿಂಕ್ ಮಾಡ್ತಾರೋ ಅವ್ರಿಗೆ ಅದೊಂದು ಲೆಸನ್. ಸೊ ಪೊಲೀಸ್ ಎರಡು ಫೇಸು ತೋರಿಸ್ಬೇಕು. ಸೊ ಗಂಗೋಳಿ ಇರ್ಬೋದು, ಮಲ್ಪೆ ಇರ್ಬೋದು, ಕಾಪು ಇರ್ಬೋದು, ನಮ್ಮ ಸೆನ್ಸಿಟಿವ್ ಪಾರ್ಟ್ಸ್ ಏನೇನಿದೆ. ಸೊ ಆಲ್ ಸಬ್ ಇನ್ಸ್ಪೆಕ್ಟರ್ಸ್ ಅದೇ ವಿ ಆರ್ ಟೆಲ್ಲಿಂಗ್. ಎಷ್ಟು ಜನ ಜೊತೆಗೆ ನೀವು ಹೋಗಿ ಮಾತಾಡ್ಲಿಕ್ಕೆ ಆಗ್ತದೋ ಮಾತಾಡಿ. ಅವರು ಮದುವೆಗೆ ಹೋಗಿ, ಅವರು ಮನೆಯಲ್ಲಿ ಒಂದು ಬ್ಯಾಡ್ ಒಂದು ಕಾರ್ಯ ಇದೆ, ಹೋಗಿ ಅಟೆಂಡ್ ಮಾಡಿ, ಜನ ಜೊತೆಗೆ ಕೆಲಸ ಮಾಡಿ, ಅವ್ರು ಏನೇನು ಪೆಟಿಷನ್ ಇಟ್ಕೊಂಡು ಬರ್ತಾರೆ ಸಾಲ್ವ್ ಮಾಡಿ. ಇದೆಲ್ಲ ಕರೆಕ್ಟಾಗಿ ಮಾಡಿದೀರನ್ನ ಕಮ್ಯುನಲ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾವ ಲಿಮಿಟ್ನಲ್ಲಿ ಇದು ಚೆನ್ನಾಗಿ ಮಾಡಲ್ಲ ಅಲ್ಲಿ ಕಮ್ಯುನಲ್ ಆಗ್ತದೆ. ಎಸ್, ಓಕೆ. ಉಡುಪಿ ಜಿಲ್ಲೆಯ ಬಗ್ಗೆ ಬಹಳ ಪ್ರಮುಖವಾಗಿ ನಕ್ಸಲಿಸಂ ಬಗ್ಗೆ ಕೂಡ ನಾವು ಚರ್ಚೆಯನ್ನು ಮಾಡಬೇಕು, ಒಂದಷ್ಟು ವಿಚಾರವನ್ನು ಪಡೆದುಕೊಳ್ಬೇಕು. ಅದಕ್ಕಿಂತ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ತಾ ಇದ್ದೇನೆ. ಜನಸ್ಪಂದನ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ.